ಪ್ರೀತಿ ನಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 102. ನಾನು ಕರುಣಾಕರ ಬೆಳಕೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಇಂದಿನ ಕಗ್ಗವನ್ನ ಕೇಳಿ ಬರೋಣ. ಏನು ಜೀವನದ ಅರ್ಥ, ಏನು ಪ್ರಪಂಚ ಅರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದೆ ಇಲ್ಲಿ ಇರುವುದು ಏನಾನು ಉಂಟೆ, ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ದುದೇನಾನು ಮುಂಟೆ, ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಬಂಧುಗಳೇ, ನಾವೆಲ್ಲರೂ ಕಂಡ ಹಾಗೆ ಈ ಭೂಮಿಯ ಮೇಲೆ ಶ್ರೇಷ್ಠವಾದ ಜನ್ಮ ಯಾವುದು ಅಂತ ಕೇಳಿದ್ರೆ ಅದು ಮಾನವ ಜನ್ಮ. ಹುಟ್ಟು ಆಗಿರುವ ಕಾರಣ ನಮ್ಮ ಬದುಕಿನ ಬಗ್ಗೆ ತಿಳಿದುಕೊಳ್ಳುವ, ಅರಿಯುವ, ಅನುಭವವನ್ನ ಪಡೆಯುವ, ಜನ್ಮವನ್ನ ಸಾರ್ಥಕ್ಯ ಮಾಡಿಕೊಳ್ಳುವ ಇರಾದೆ ಪ್ರತಿಯೊಬ್ಬನಲ್ಲಿಯೂ ಇದೆ. ಹಾಗಾಗಿ ಬದುಕಿನ ಉದ್ದಕ್ಕೂ ನೂರಾರು ಪ್ರಯತ್ನಗಳನ್ನ, ಹೋರಾಟಗಳನ್ನು ದೈನಂದಿನ ದಿನಗಳಲ್ಲಿ ನಾವು ಮಾಡುತ್ತಲೇ ಇರುತ್ತೇವೆ. ಈ ಹೋರಾಟವನ್ನ ಮಾಡುವಾಗ ಕೆಲವೊಮ್ಮೆ ಯಶಸ್ಸು ಸಿಗುತ್ತೆ, ಇನ್ನು ಕೆಲವೊಮ್ಮೆ ಸೋಲ್ತೇವೆ. ಸೋತವರು ಕೆಲವರು ಹಠವನ್ನು ಬಿಡದೆ ಮತ್ತೆ ಪ್ರಯತ್ನಶೀಲರಾಗ್ತಾರೆ. ಹೀಗೆ ಬದುಕಿನ ಬಂಡಿ ಕಷ್ಟ ಸುಖಗಳ, ಸೋಲು ಗೆಲುವುಗಳ ನಡುವೆ ಸಾಕ್ತಾ ಇರ್ತದೆ. ಆದ್ರೆ ಈ ನಡುವೆ ನಾವು ನಡೆಸುವ ಈ ಜೀವನಕ್ಕೆ ಏನಾದ್ರೂ ಒಂದು ಅರ್ಥ ಇದೆಯೇ? ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿ ಮೂಡುವಂತ ಪ್ರಶ್ನೆ ಇದು. ನಾವಿರುವ ಈ ಪ್ರಪಂಚದ ಅರ್ಥವೇನು? ನಮಗೂ ಮತ್ತು ಈ ಪ್ರಪಂಚಕ್ಕೂ ಇರುವ ಸಂಬಂಧವೇನಿದೆ? ಇವೆರಡನ್ನು ಸೇರಿಸಿರುವ ಅಶಕ್ತಿ ಯಾವುದು? ಆ ಶಕ್ತಿ ಇದ್ದರೆ ಅದು ಹೇಗಿದೆ? ಅಥವಾ ನಮ್ಮೆಲ್ಲರ ಜ್ಞಾನವನ್ನ ಮೀರಿಸುವಂತ ಒಂದು ಶಕ್ತಿ ಈ ಜಗತ್ತಿನಲ್ಲಿ ಇದೆಯೇ? ಹಾಗಾದರೆ ಅದು ಏನು ಎಂಬ ಭಾವ ಪ್ರಪಂಚವನ್ನು ಹುಡುಕುವ ಭಾವಗಳನ್ನ ಈ ಕಗ್ಗದಲ್ಲಿ ಮಾನ್ಯ DVG ಅವರು ಬಹಳ ಅದ್ಭುತಪೂರ್ಣವಾಗಿ ವ್ಯಕ್ತಪಡಿಸಿರುವುದನ್ನ ನಾವಿಲ್ಲಿ ಕಾಣಬಹುದು. ಬಂಧುಗಳೇ, ಮನುಷ್ಯ ಹುಟ್ಟುಗತವಾಗಿ ಬಹಳಷ್ಟು ಬುದ್ಧಿವಂತ. ಅವನನ್ನು ಮೀರಿಸುವಂತ ಇನ್ನೊಂದು ಜೀವಿ ಇಲ್ಲ ಅಂತ ನಾವು ಹೇಳಬಹುದು. ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿರುವ ಸಹಸ್ರಾರು ಜೀವಕೋಟಿಗಳಲ್ಲಿ ಮನುಷ್ಯನಷ್ಟು ಬುದ್ಧಿವಂತ ಪ್ರಾಣಿ ಇನ್ನೊಂದಿಲ್ಲ ಎಂಬ ಭಾವ ನಮಗೆ ನಿಮಗೆಲ್ಲರಿಗೂ ಗೊತ್ತಿರುವಂತ ಸತ್ಯ. ಅದು ತಾಯಿಯ ಉದರದಿಂದ ಭೂಪ್ರದೇಶವನ್ನ ಮಾಡಿದ ಬಳಿಕ ಬಾಲ್ಯ ಇರಬಹುದು, ಯೌವನ ಇರಬಹುದು, ಗೃಹಸ್ಥ ಇರಬಹುದು, ಮುಪ್ಪುಗಳ ನಡುವೆ ನಮ್ಮೆಲ್ಲರನ್ನು ಕಾಡುವ ಬದುಕಿನ ಉದ್ದೇಶವೇನು? ಅದರ ಅರ್ಥವೇನು? ಮನುಷ್ಯನ ಮನಸ್ಸಿನಲ್ಲಿ ಪ್ರೀತಿ ಭಾವಗಳ ನಡುವೆ, ದ್ವೇಷ ಕೋಪಗಳ ನಡುವೆ ಆ ಜೀವನ ಯಾತ್ರೆಯಲ್ಲಿ ಅವೆಲ್ಲವೂ ಸಾಕ್ತಾನೇ ಬರ್ತದೆ. ಭಾವನಾತ್ಮಕ ಜೀವಿಯಾಗಿರುವಂತಹ ಮನುಷ್ಯ ಎಲ್ಲಾ ಭಾವನೆಗಳೊಂದಿಗೆ ಆತ ಬದುಕ್ತಾನೆ, ಇತರರೊಂದಿಗೂ ಕೂಡ ಬದುಕ್ತಾನೆ. ಈ ಬದುಕನ್ನ ನಿಯಂತ್ರಿಸುವಂತಹ ಶಕ್ತಿ ಇವು ಭೂಮಿಯ ಮೇಲೆ ಇದೆ ಅಂತ ಆಯ್ತು. ಇದೆ ಅಂತ ಆದ್ರೆ ಅದ್ರ ರೂಪ ಯಾವುದಿರ್ಬೋದು ನೋಡಿ. ಮತ್ತೆ ಮತ್ತೆ ನಮ್ಮನ್ನ ಕಾಡುವಂತ ಪ್ರಶ್ನೆ ಇದು. ಆ ರೂಪ ಇದೆ ಅಂತ ಆದ್ರೆ ಅದರ ಕಾರ್ಯವಿಧಾನ ಹೇಗಿರುತ್ತೆ? ಅಯ್ಯೋ, ಇಷ್ಟೊಂದು ಪ್ರಶ್ನೆಗಳು ನಮ್ಮನ್ನೆಲ್ಲ ಕಾಡುತ್ತಪ್ಪ. ಹೀಗೆ ಎಲ್ಲ ಕಾಡುವ ಪ್ರಶ್ನೆಗಳು ನೂರಾರು ನಿಮ್ಮ ನಡುವೆ ಇದ್ದಾವೆ. ಹಾಗಾಗಿ ಈ ಕಾಡುವ ಸತ್ಯ ಯಾವುದಿರ್ಬೋದು? ನಮ್ಮ ನಿಮ್ಮೆಲ್ಲರ ಜನ್ಮದ ಹಿಂದೆ ಈ ಭೂಮಿಯಲ್ಲಿ ನಮ್ಮಿಂದ ಏನೋ ಒಂದು ಕರ್ಮ ಆಗ್ಬೇಕಾಗಿದೆ, ಕಾರ್ಯ ಆಗ್ಬೇಕಾಗಿದೆ, ಭೂಮಿಯಲ್ಲಿ ಸಂಧಿಸಲಿದೆ. ಹಾಗಾಗಿಯೇ ನಮ್ಮ ಜನ್ಮ ಆಗಿದೆ ಅಂತ ಆಯ್ತು. ಹಾಗಾಗಿ ಇಲ್ಲಿ ಹುಟ್ಟುವ, ಸಾಯುವ ನಡುವೆ ನಮ್ಮನ್ನ ಕಾಡುವಂತ ನೂರಾರು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರಗಳು ನಿಲಕಲಾರದು, ಸಿಗುವುದಿಲ್ಲ. ಅಂಗಡಿಗೆ ಹೋದ್ರೆ ಸಾಮಾನು ತರ್ತೀವಿ ನಾವು, ಕೆಲವೊಮ್ಮೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗೆ ನಮ್ಮ ಬದುಕಿನಲ್ಲಿ ಇಲ್ಲಿ ಹೇಳುವಂತ ಪ್ರಶ್ನೆಗಳಿಗೆ ಕೆಲವೊಮ್ಮೆ ಉತ್ತರ ಸಿಗುತ್ತೆ, ಇನ್ನು ಕೆಲವೊಮ್ಮೆ ಉತ್ತರವೇ ಸಿಗೋದಿಲ್ಲ. ಹಾಗಾಗಿ ಬಂದಿರುವ ಬದುಕನ್ನ ನಮ್ಮ ಪೂರ್ವಜರು ಅಂತ ಏನಿದ್ದಾರೆ ನೋಡಿ, ನಮ್ಮ ಹಿರಿಯವರು ಏನಿದ್ರು, ನಮ್ಮ ಗುರು ಹಿರಿಯವರು ಹಾಕಿಕೊಟ್ಟಿರುವಂತ
ನಮ್ಮ ಋಷಿ ಮಹಾಮುನಿಗಳು ಕೊಟ್ಟಿರುವಂಥ ಮಹಾನ್ ಗ್ರಂಥಗಳಿರ್ಬೋದು, ಕಾವ್ಯಗಳಿರ್ಬೋದು, ಅವರು ಹಾಕಿಕೊಟ್ಟಿರುವಂಥ ಒಂದು ಸುಂದರವಾದ ಮಾರ್ಗದರ್ಶನವೇನೇನಿದೆ ನೋಡಿ, ಅದನ್ನ ನಾವು ಅರಿತು ಕಲಿತು ನಮ್ಮ ಬದುಕನ್ನು ನಡೆಸಬೇಕಾಗಿದೆ. ಆ ಮೂಲಕವೇ ನಮ್ಮೆಲ್ಲರ ಬದುಕಿಗೊಂದು ಸುಂದರ ಕನಸಿನ ಕಲ್ಪನೆಯ ರೂಪವನ್ನು ಕೊಡಬೇಕಾಗಿದೆ. ಏನಂತೀರಿ? ನಾಳೆ ಇನ್ನೊಂದು ಕಾಗದದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಆರೋಗ್ಯ ಸೂತ್ರವನ್ನ ಎಲ್ಲರೂ ಸರಿಯಾಗಿ ಪಾಲಿಸಿ.